ಕಾಂಗ್ರೆಸ್ ರಾಜ್ಯದ ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಇವರು, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಕುರ್ಚಿ ಹೋರಾಟವಾಗಿದ್ದು, ಮೇಕೆದಾಟಿಗೂ ಈ ಪಾದಯಾತ್ರೆಗೂ ಯಾವುದೇ ಸಂಬಂಧವಿಲ್ಲ ಎಂದರು. ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಚುನಾವಣೆ ಗೆಲ್ಲುವುದು ಹೇಗೆ, ಗೆದ್ದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಿತಾಸಕ್ತಿಯೇ ಮುಖ್ಯವಾಗಿದ್ದು, ರಾಜ್ಯದ ಜನತೆ ಹಿತಾಸಕ್ತಿ ಕಿಂಚಿತ್ತೂ ಇಲ್ಲ ಎಂದಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಸಮಯದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಮಾಡುವ ಮೂಲಕ ಕೊರೋನಾ ಹರಡುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದವರು, ಕಾಂಗ್ರೆಸ್ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಳೆದ 4 ವರ್ಷದಲ್ಲಿ ತೆಪ್ಪಗೆ ಕೂತಂತ ಕಾಂಗ್ರೆಸ್ಸಿಗೆ ಇವತ್ತು ರಾಜಕಾರಣವೇ ಮುಖ್ಯ ಆಗಿದೆ. ಜನರ ಆರೋಗ್ಯದ ಬಗ್ಗೆ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಚುನಾವಣೆ ಬರುವಾಗ ಮುಂದಿನ ವಿಧಾನಸಭಾ ಕ್ಷೇತ್ರ ಚುನಾವಣೆಯನ್ನು ಗೆಲ್ಲುವುದು ಹೇಗೆ ಮತ್ತು ಆ ಚುನಾವಣೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಆ ಕುರ್ಚಿ ಏನು ಪಲ್ಲಾಟ, ಕುರ್ಚಿಯ ಸ್ಥಾನ ಪಲ್ಲಾಟಕ್ಕಾಗಿ, ಕುರ್ಚಿಯ ಹೋರಾಟಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಹೋರಾಟ. ಅದು ನೀರಿನ ಹೋರಾಟ ಅಲ್ಲ, ಅವರೊಳಗಡೆ ನಾಯಕತ್ವದ ಹೋರಾಟ ಈ ಮೇಕೆದಾಟು ಪಾದಯಾತ್ರೆಯ ಮುಖಾಂತರ ಕಾಣ್ತಾ ಇದೆ. ನೀರಿಗಾಗಿ ಹೋರಾಟ ಮಾಡೋದಿದ್ದರೆ ಕಾಂಗ್ರೆಸ್ ಬಹುಶಃ ಅಧಿಕಾರದಲ್ಲಿರುವಾಗ ಅದನ್ನು ಮಾಡಬೇಕಿತ್ತು. ಕಳೆದ 4 ವರ್ಷದಲ್ಲಿ ತೆಪ್ಪಗೆ ಕೂತಂಥ ಕಾಂಗ್ರೆಸ್ ಇವತ್ತು ಕೇವಲ ಓಟಿನ ರಾಜಕೀಯಕ್ಕಾಗಿ, ಓಟಿನ ಬೇಟೆಗಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದನ್ನು ನಾವು ಖಂಡಿಸ್ತೇವೆ. ಅದೇ ರೀತಿಯಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಉಲ್ಲಂಘನೆ ಮಾಡಿ. ಕೊರೋನಾ ರೂಪಾಂತರಿ ತಳಿಗಳಿಂದಾಗಿ ದಿನನಿತ್ಯ ಜನಸಾಮಾನ್ಯರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದು, ಆರ್ಥಿಕ ಸ್ಥಿತಿಗತಿಗಳು ಕುಸಿಯುತ್ತಿವೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಹಲವಾರು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ನೀಡುತ್ತಿದೆ. ಸರ್ಕಾರಿ ಯೋಜನೆಗಳನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಮಠಂದೂರು ಹೇಳಿದರು. ಕೋವಿಡ್ ಕಾರಣದಿಂದಾಗಿ ಜನರ ಬದುಕು ಬರ್ಬರವಾಗಿದ್ದು, ಅದರಿಂದ ಚೇತರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಧಾನಿಗಳ ಆತ್ಮನಿರ್ಭರ ಭಾರತ ಯೋಜನೆಯು ಸಹಕಾರಿಯಾಗಿದೆ. ಈ ಮೂಲಕ ಒಂದಿಷ್ಟು ಸೌಲಭ್ಯಗಳು ಬಡಜನರಿಗೆ ವಿತರಣೆಯಾಗುತ್ತಿದೆ. ಬಡವರು ಇತರರಂತೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಬದುಕು ಕಂಡುಕೊಳ್ಳಬೇಕು. ಅವರಿಗೆ ಮೂಲಭೂತ ಸೌಲಭ್ಯ ಹಾಗೂ ಆರೋಗ್ಯ ಸೇವೆಗಳು ಲಭ್ಯವಾಗಬೇಕು ಎಂದು ಹೇಳಿದರು. ಸರ್ಕಾರದ ಯೋಜನೆಗಳು ಸದುಪಯೋಗ ಆಗಬೇಕು. ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 108 ಫಲಾನುಭವಿಗಳಿಗೆ ತಲಾ ₹1.5 ಲಕ್ಷ ಸಹಾಯಧನ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಟುಂಬಗಳಿಗೆ ಸುಮಾರು 38 ಮಂದಿಗೆ ಮನೆ ದುರಸ್ತಿ, 8 ಮಂದಿಗೆ ಶೌಚಾಲಯ, 6 ಮನೆಗಳಿಗೆ ವಿದ್ಯುತ್ ಜೋಡಣೆ ಸೇರಿದಂತೆ ಅನೇಕ ರೀತಿಯ ಸಹಾಯಧನವನ್ನು ವಿತರಿಸಲಾಯಿತು. ಪುತ್ತೂರಿನ ಶಾಸಕರಾಗಿರುವಂತಹ ಎಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಅವರು ಆಗಮಿಸಿದ್ದಾರೆ. ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಜೀವನ್ಧರ್ ಜೈನ್ ಅವರು ಕೂಡ ಆಗಮಿಸಿದ್ದಾರೆ. ಅವರ ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ವಿದ್ಯಾರ್ ಗೌರಿ ಇದ್ದಾರೆ, ಅವರು ಕೂಡ ಸುಂದರ ಕುನ್ನಿ ಉಲ್ಲಾಡಿ, ಲಕ್ಷ್ಮೀ ಚೌಹಾಣಕ್ಕೆ ಪರಜಮಜಲ. ಆ ಒಂದು ದುರ್ಬಲ ವರ್ಗದ ದೀನ ದಲಿತರು, ಅಸಹಾಯಕರು, ಅನಾರೋಗ್ಯ ಪೀಡಿತರು ಯಾರ್ಯಾರಿದ್ದಾರೋ ಇವರ ಪರವಾಗಿ ನಾವಿದ್ದೇವೆ ಎನ್ನುವಂತ ಸಂದೇಶ ಕೊಡುವಂತ